ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾ ಪಂಚಾಯತ್ನ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧರಣಿ ನಿರತರು ಘೋಷಣೆ ಕೂಗಿದ್ರು. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು. ಪ್ರತಿ ತಿಂಗಳ ಕೊನೆಗೆ ಆಯಾಯ ತಿಂಗಳ ವೇತನ ನೀಡಬೇಕು. ಇನ್ನು ಮಾರ್ಚ್ ತಿಂಗಳಲ್ಲಿ ಕೆಲಸ ಕೈಬಿಡದೆ ವರ್ಷ ಪೂರ್ತಿ ಕೆಲಸವನ್ನ ನೀಡಬೇಕೆಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾ ಸಮಿತಿ ಅಧ್ಯಕ್ಷೆ ಚಂದ್ರಿಕಾ ಆಗ್ರಹಿಸಿದರು. ಸುಮಾರು 8-9 ವರ್ಷದಿಂದ ನಾವು ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಸಮಸ್ಯೆ ಏನಂತ ಹೇಳಿದರೆ ಕೊಡುವಂಥ 7,500ದಲ್ಲಿ ನಮ್ಮ ಜೀವನವನ್ನು ನಿರ್ವಹಿಸಬೇಕಾಗ್ತದೆ. ಸಂಸಾರ, ನಮ್ಮ ಮಕ್ಕಳು ಕೊಡುವಂಥ ಶಿಕ್ಷಣವನ್ನು ನಿರ್ವಹಿಸಬೇಕಾಗ್ತದೆ. ಅದರಿಂದ ತುಂಬ ಕಷ್ಟಕರ ಆಗಿದೆ. ಪ್ರೌಢಶಾಲೆ 8,000 ಮತ್ತು ಪ್ರಾಥಮಿಕ ಶಾಲೆಯಲ್ಲಿ 7,500ವನ್ನು ಕೊಡ್ತಿದ್ದಾರೆ. ಆ ಕೊಡುವಂಥ ಸಂಬಳ, ವೇತನ, ಗೌರವಧನವನ್ನು ಕೂಡ ನಮಗೆ ತಿಂಗಳು ಕೊಡದೆ ನಮ್ಮನ್ನು ಈ ರೀತಿ ಪ್ರತಿಭಟನೆ ಮಾಡುವಂಥ ಹಂತದವರೆಗೆ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ತಾಳ್ಮೆಯಿಂದ ಇಷ್ಟು 8-9 ತಿಂಗಳಿಂದ ನಾವು ಸಹಿಸಿಕೊಂಡು ಇಲ್ಲಿವರೆಗೆ ನಿಂತಿದ್ದೇವೆ. ಇನ್ನು ನಮ್ಮ ತಾಳ್ಮೆಗೆ ಏನು ನಮಗೆ ತಾಳ್ಮೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನಾವು ಪ್ರತಿಭಟನೆಗಿಳಿದಿದ್ದೇವೆ. ನಮ್ಮ ಬೇಡಿಕೆ ಏನಂತ ಹೇಳಿದರೆ ನಮಗೆ ಕೊಡುವಂಥ ಸ್ಯಾಲ್ರಿಯನ್ನು ತಿಂಗಳು ಕೊಡಬೇಕು. ಮತ್ತು ಮಾರ್ಚಿಯಲ್ಲಿ ನಮ್ಮನ್ನು ಕೈ ಬಿಡದೆ ವರ್ಷ ಪೂರ್ತಿ ನಮಗೆ ಕೆಲಸವನ್ನು ಕೊಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು. ನಾವು ಪರ್ಮನೆಂಟ್ ಟೀಚರ್ಸ್ಗಳಾಗಿ ನಾವು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅವರಂತೆ ಬೇಕಾದರೆ ಅವರಕ್ಕಿಂತ 1 ಪಟ್ಟು ಜಾಸ್ತಿಯೇ ಕೆಲಸವನ್ನು ನಾವು ನಿರ್ವಹಿಸ್ತೇವೆ. ಸಹಪಠ್ಯ ಚಟುವಟಿಕೆ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಅತ್ಯಂತ ಸುಸೂತ್ರವಾಗಿ ನಿರ್ವಹಿಸ್ತಾ ಇದ್ದೇವೆ. ಡಿವೈಎಫ್ಐ ಮುಖಂಡ ದಯಾನಂದ ಶೆಟ್ಟಿ ಮಾತನಾಡಿ, ಅತಿಥಿ ಶಿಕ್ಷಕರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕೆಂದು ಹೇಳಿ ಒತ್ತಾಯಿಸಿದರು. ನಮ್ಮ ಬದುಕಿನ ಹಕ್ಕಿಗಾಗಿ ನಾವು ಈ ಹೋರಾಟಕ್ಕೆ ನೀವೇನು ಇಳಿದಿದ್ದೀರಿ, ಅದಕ್ಕಾಗಿ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಇಂದಿನ ಕಾಲದಲ್ಲಿ ಎಲ್ಲವೂ ಕೇಳಿದ ಕೂಡಲೇ ಸಿಗುವಂಥದ್ದೆಲ್ಲ, ಜಗಳ ಮಾಡಿ ಕಸಿದುಕೊಳ್ಳಬೇಕಾದಂಥ ಪರಿಸ್ಥಿತಿ. ಒಂದು ಕಡೆ ಸರ್ಕಾರಗಳು ಯುವಜನ ವಿಭಾಗಕ್ಕೆ ಉದ್ಯೋಗಗಳನ್ನು ಸೃಷ್ಟಿಸಬೇಕು. ಸಾಕಷ್ಟು ಉದ್ಯೋಗಗಳು ಖಾಲಿ ಇರುವುದನ್ನು ಭರ್ತಿ ಮಾಡಬೇಕು, ಉದ್ಯೋಗಗಳನ್ನು ಕೊಡಬೇಕು ಮತ್ತು ಅವರ ಬದುಕಿಗೆ ಒಂದು ಅವಕಾಶಗಳನ್ನು ಕೊಡಬೇಕು. ಆದರೆ ನಾವು ಕಳೆದ ಒಂದು 10-20 ವರ್ಷಗಳಿಂದ ಕಾಣ್ತಾ ಇದ್ದೇವೆ ಏನಂದರೆ, ಯಾವುದೇ ಹುದ್ದೆಗಳು ಖಾಲಿ ಆದರೂ ಕೂಡ ಅದಕ್ಕೆ ಭರ್ತಿ ಮಾಡೋದಿಲ್ಲ. ಕಾಯಂ ನೇಮಕಾತಿ ಆಗ್ತಾನೇ ಇಲ್ಲ. ಅದು ಶಿಕ್ಷಣ ಇಲಾಖೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಕಚೇರಿ ಇರ್ಬೋದು, ಅಥವಾ ನಗರ ಪಾಲಿಕೆ ಅಥವಾ ಬೇರೆ ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇವತ್ತು ಹೋಮ್ ಗಾರ್ಡ್ಗಳನ್ನು ನೇಮಿಸ್ಕೊಳ್ತಾ ಇದ್ದಾರೆ ಕಮ್ಮಿ ಸಂಬಳಕ್ಕೆ. ಅಂದರೆ ಸರ್ಕಾರ ಇವತ್ತು ಶಿಕ್ಷಿತರಾಗಿ ಹೊರಗೆ ಬಂದಂಥ ಲಕ್ಷಾಂತರ ಕೋಟ್ಯಾಂತರ ಯುವ ಜನಕ್ಕೆ ಇವತ್ತು ಇದ್ದ ಉದ್ಯೋಗವನ್ನು ಕೊಡ್ತಾ ಇಲ್ಲ. ಹೊಸ ಉದ್ಯೋಗವನ್ನು ಸೃಷ್ಟಿಸೋದು ಬಿಡಿ, ಹೊಸ ಉದ್ಯೋಗಗಳನ್ನ. ಈ ವೇಳೆ ಕಾರ್ಯದರ್ಶಿ ಚಿತ್ರಲೇಖ, ಜೊತೆ ಕಾರ್ಯದರ್ಶಿ ಸಂದೀಪ್ ಬೆಳ್ತಂಗಡಿ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹೇಳುವವರಿಲ್ಲ, ಬದುಕುವವರೆಗೆ ಹೋರಾಟ, ಮೊನ್ನೆ ನನಗೆ ರಿಟರ್ನ್ ಟಿಕೆಟ್ ಸಿಕ್ಕಿದ್ರಿಂದ ಮಾತ್ರ. ಕೈಗೆ ಭದ್ರತೆ ಕೊಡಿ, ದುಡಿಯುವ ಕೈಗೆ ಭದ್ರತೆ ಕೊಡಿ. ಓದಕರು ನಾವು ಬೇಕೇ ಬೇಕು.